ಸುಮಾರು 44 ವರ್ಷಗಳಿಂದ ಮಂಗಳೂರಿನ ಸಂತ ಅಲೋಷಿಯಸ್ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಮೋಸ ಮಾರಾಟ ಮಾಡ್ತಾ ಇದ್ದ ಸಮೋಸ ಅಜ್ಜ ವಿಧಿವಶರಾಗಿದ್ದಾರೆ. ಸಮೋಸ ಅಜ್ಜ ಅಂತಲೇ ಖ್ಯಾತಿ ಪಡೆದಂತಹ ಮುದಯಪ್ಪ ಮಾಳಗಿ ಮೂಲತಃ ಬಾಗಲಕೋಟೆ ನಿವಾಸಿಯಾಗಿದ್ದು ಮಂಗಳೂರಿನ ಕಾವೂರಿನಲ್ಲಿ ವಾಸ ಮಾಡಿಕೊಂಡಿದ್ರು. ಇವರು ಶಾಲಾ ವಿದ್ಯಾರ್ಥಿಗಳಿಗೆ ಊಟದ ಸಮಯದಲ್ಲಿ ಸಮೋಸ ಮಾರ್ತಾ ಇದ್ದಿದ್ದರಿಂದ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಅವರಿಗೆ ಸಮೋಸ ಅಜ್ಜ ಅಂತ ಹೆಸರಿಟ್ಟಿದ್ರು. ರಾಷ್ಟ್ರ ನಾಯಕ ಅಣ್ಣಾ ಹಜಾರೆಯನ್ನ ಹೋಲುವಂತಹ ಕಾರಣದಿಂದ ಅವರನ್ನ ಅಣ್ಣ ಅಜ್ಜ ಅಂತ ಕೂಡ ಕರೀತಾರೆ. ಇವರು ಗಾಂಧಿ ಟೋಪಿ, ಕನ್ನಡಕ ಮತ್ತು ಬಿಳಿ ಜುಬ್ಬ ಧೋತಿ ಧರಿಸ್ತಾ ಇದ್ರು. ಅವರು ಸಮೋಸದ ಜೊತೆ ಚಿಕ್ಕಿ, ಕಡಲೆಕಾಯಿ, ಬರ್ಫಿ ಮತ್ತು ಜಿಲೇಬಿಗಳನ್ನ ಕೂಡ ಮಾರಾಟ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ವಿಶೇಷವಾಗಿ ಊಟದ ಸಮಯದಲ್ಲಿ ಅವರ ಸುತ್ತಲೂ ಗುಂಪುಗೂಡ್ತಾರೆ. ಮಾಳಗಿ ಅವರು 44 ವರ್ಷಗಳ ಹಿಂದೆ ಬಾದಾಮಿ ತಾಲೂಕಿನಿಂದ ಮಂಗಳೂರಿಗೆ ಬಂದಿದ್ರು. ಅವರು ಮಂಗಳೂರಿಗೆ ಬಂದ ಕೂಡಲೇ ಸಮೋಸಗಳನ್ನ ಮಾರಾಟ ಮಾಡುವ ಈ ವ್ಯವಹಾರವನ್ನ ಪ್ರಾರಂಭಿಸಿದ್ರು ಅಂತ ತಿಳಿದು ಬಂದಿದೆ.